ಶಾಸ್ತ್ರೀಯ ಸಂಗೀತ ತಜ್ಞರುಗಳ ಮೂಲಕ ಕರ್ನಾಟಕ ವಾದ್ಯವೃಂದ ತಂಡಕ್ಕೆ ತರಬೇತಿ ನೀಡುವ ವ್ಯವಸ್ಥೆಯನ್ನು ಮಾಡಿದರು. 1951ರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ಬ್ಯಾಂಡ್ ಮತ್ತು ಇಂಗ್ಲಿಷ್ ಬ್ಯಾಂಡ್ ಎರಡನ್ನೂ ತನ್ನ ವಶಕ್ಕೆ ತೆಗೆದುಕೊಂಡು ಪೊಲೀಸ್ ಇಲಾಖೆಗೆ ಸೇರಿಸಿಕೊಂಡು ಕೆಎಆರ್ಪಿ ಅಶ್ವಾರೋಹಿದಳ ಅಧೀನಕ್ಕೆ ನೀಡಿತು. 1958ರಲ್ಲಿ ಘನ ಸರ್ಕಾರವು ಕರ್ನಾಟಕ ಸರ್ಕಾರದ ವಾದ್ಯವೃಂದ ಹಾಗೂ ಕರ್ನಾಟಕ ಸರ್ಕಾರ ಬ್ಯಾಂಡ್ ಎಂದು ಪುನಃ ನಾಮಕರಣ ಮಾಡಿತು. ಕರ್ನಾಟಕ ಸರ್ಕಾರದ ವಾದ್ಯವೃಂದದಿಂದ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರತಿಷ್ಠಿತ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದಾರೆ. ಅಂದಿನ ಮೈಸೂರು ಸಂಸ್ಥಾನದ ಆಸ್ಥಾನ ವಿದ್ವಾಂಸರುಗಳಾಗಿದ್ದ ವೀಣಾ ಶೇಷಣ್ಣ, ಮೈಸೂರು ವಾಸುದೇವಾಚಾರ್ಯರು, ಮುತ್ತಯ್ಯ ಭಾಗವತರು ಅವರ ರಚನೆಗಳಲ್ಲದೆ ಮಹಾರಾಜರ ಜಯಚಾಮರಾಜ ಒಡೆಯರ್ ರವರ ರಚನೆಗಳನ್ನು ಸಹ ಸುಶ್ರಾವ್ಯವಾಗಿ ಅವರುಗಳ ಸಮ್ಮುಖದಲ್ಲೇ ಪ್ರಸ್ತುತಪಡಿಸಿ ಅವರುಗಳ ಶ್ಲಾಘನೆಗೆ ಪಾತ್ರರಾಗಿರುತ್ತಾರೆ. ಇಂತಹ ಇತಿಹಾಸವುಳ್ಳ ಜಗತ್ ಪ್ರಸಿದ್ಧವಾದಂಥ ಮೈಸೂರು ಬ್ಯಾಂಡಿನ ವಾದ್ಯ ಸಂಗೀತವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನೀವೆಲ್ಲರೂ ಆಲಿಸಲಿದ್ದೀರಿ. ಆದರೆ ವಾದ್ಯ ಸಂಗೀತ ಇರುವುದು ಈ ವೇದಿಕೆಯಲ್ಲ, ವೇದಿಕೆಯ ಮುಂಭಾಗದಲ್ಲಿ ಅದಕ್ಕಾಗಿಯೇ ಒಂದು ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಆ ವೇದಿಕೆಯಲ್ಲಿ ಜಗತ್ ಪ್ರಸಿದ್ಧವಾದಂಥ ನಮ್ಮ ಮೈಸೂರು ಬ್ಯಾಂಡಿನ ವಾದ್ಯ ಸಂಗೀತ ಇದೀಗ ಮಾನ್ಯ ಲೋಕೋಪಯೋಗಿ ಸಚಿವರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಸಮೂಹ ವಾದ್ಯ ಬೇಡ ಇನ್ನೇನು ಆರಂಭ ಆಗಲಿದೆ. ಎಲ್ಲ ಗಣ್ಯ ಅತಿಥಿಗಳು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದದ ನಗರಿ ಮೈಸೂರಿನಲ್ಲಿ ಇದೀಗ ಸಂಭ್ರಮದ ವಾತಾವರಣ. ಮೈಸೂರು ಅರಮನೆಯ ಅಂಗಳದಲ್ಲಿ ಇದೀಗ ಸಂಭ್ರಮದ ವಾತಾವರಣ. ಎಲ್ಲ ಗಣ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯ ಅತಿಥಿಗಳು ಇದೀಗ ಆಗಮಿಸ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಇನ್ನಿತರ ಗಣ್ಯರು, ಸನ್ಮಾನ್ಯ ಶಾಸಕರಾದ ಶ್ರೀ ತನ್ವೀರ್ ಸೇಠ್ರವರು, ಸನ್ಮಾನ್ಯ ಶ್ರೀ ಶ್ರೀವತ್ಸರ್ ಅವರು, ಎಲ್ಲರೂ ಕೂಡ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಡಾಕ್ಟರ್ ತಿಮ್ಮಯ್ಯರವರು ಎಲ್ಲರೂ ಕೂಡ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸಮಸ್ತರಲ್ಲೂ ಒಂದು ಮನವಿ, ದಯಮಾಡಿ ಸಾರ್ವಜನಿಕರು ತಮಗಾಗಿ ಮೀಸಲಿಡಿರುವಂತಹ ಆಸನಗಳಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿದೆ. ದಯಮಾಡಿ ಈ ಮನವಿಯನ್ನು ತಾವೆಲ್ಲರೂ ಪರಿಗಣಿಸಿ. ತುಂಬ ಚೇರ್ಗಳಿದೆ, ಅದರಲ್ಲಿ ಕೂತ್ಕೋಬೇಕಾಗಿ ಕೊಡ್ತಾ ಇದ್ದಾವೆ. ನಮ್ಮೆಲ್ಲರ ದೃಷ್ಟಿ ಇದೀಗ ವೇದಿಕೆಯ ಮುಂಭಾಗಕ್ಕೆ. ಬೇಸ್ ಜಾಸ್ತಿ. ಓಕೆ, ಹಲೋ 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 ಬೇಸ್. ಓಕೆ, ಸಾಕು ಸಾಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮ ಆರಂಭ ಆಗಲಿದೆ.
ಜಾನಪದದ ಸೊಗಡಾಯಿತು. ಇದೀಗ ಪೊಲೀಸ್ ವಾದ್ಯ ವೃಂದದ ಸಂಭ್ರಮದ ಕ್ಷಣಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಹಲೋ. ಕಳೆದ ಗುರುವಾರ ಚಾಮುಂಡಿ ತಾಯಿಯ ಪೂಜೆಯೊಂದಿಗೆ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ದೊರೆಯಿತು. ಕರ್ನಾಟಕದ ಜನಪರ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಉಪಸ್ಥಿತಿಯಲ್ಲಿ ಕನ್ನಡ ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಹಂಪನರವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ತದನಂತರದಲ್ಲಿ ಎಲ್ಲ ಕಾರ್ಯಕ್ರಮಗಳು ವಿದ್ಯುಕ್ತವಾಗಿ ಮುಂದುವರಿಯಿತು. 6 ದಿನಗಳ ಯಶಸ್ವಿ ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರು ಸಾಕ್ಷಿಯಾಯಿತು. ಇದೀಗ ಅರಮನೆಯ ಅಂಗಳದಲ್ಲಿ ಮತ್ತೊಂದು ಮೋಡಿ, ಅದುವೇ ಸಮೂಹ ವಾದ್ಯಬೇಡ. ಕರ್ನಾಟಕ ರಾಜ್ಯ ಪೊಲೀಸ್ ಅರ್ಪಿಸುವ ಈ ಸಮೂಹ ವಾದ್ಯ ಮೇಳದಲ್ಲಿ ವಿಶ್ವ ಪ್ರಖ್ಯಾತ ಕೃತಿಗಳನ್ನು ಸಾದರಪಡಿಸಲಾಗುತ್ತದೆ. ಎಷ್ಟೋ ಕೃತಿಗಳು ಆಸ್ಕರ್ ಪ್ರಶಸ್ತಿ ವಿಜೇತರಾದಂತಹ ನಾದ ಸಂಯೋಜಕರ ಹಾಗೂ ಕೃತಿ ರಚನೆಕಾರರ ಕೃತಿಗಳನ್ನು ಇಂದು ಸಾಮೂಹಿಕ ವಾದ್ಯ ಮೇಳದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಇಂದಿನ ಸಮೂಹ ವಾದ್ಯ ಮೇಳ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ವಂದನೆ ಸ್ವೀಕಾರ ಮಾಡಿ ವಿಜೇತ ವಾದ್ಯ ತಂಡಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲು ಆಗಮಿಸಲಿದ್ದಾರೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ, ಸನ್ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಗೌರವಾನ್ವಿತ ಅತಿಥಿಗಳಾಗಿ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ, ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಲಗ್ ಮೋಹನ್ IPS, ಸನ್ಮಾನ್ಯ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರು ರವರ ಉಪಸ್ಥಿತಿಯಲ್ಲಿ ಇಂದಿನ ಈ ಕಾರ್ಯಕ್ರಮಗಳು ಆಯೋಜನೆಗೊಳ್ಳಲಿವೆ. ಕಾರ್ಯಕ್ರಮಕ್ಕೆ ಗಣ್ಯಾದಿಗಳಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಶಾಸಕರು, ಮಂತ್ರಿಗಳು, ಸದಸ್ಯರು ಸಮಸ್ತರು ಆಗಮಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಲಿದ್ದಾರೆ. ಅದುವೇ ಕರ್ನಾಟಕ ರಾಜ್ಯ ಪೊಲೀಸ್ ಅರ್ಪಿಸುವ ಸಮೂಹ ವಾದ್ಯ ಮೇಳ. ಕಳೆದ ಒಂದು ವಾರದಿಂದ ಇಡೀ ವಿಶ್ವದ ಕಣ್ಣು ನಮ್ಮ ಮೈಸೂರಿನತ್ತ. ಸಂಭ್ರಮದ ನಾಡ ಹಬ್ಬ ವಿಜೃಂಭಣೆಯಿಂದ ನಡೀತಾ ಇದೆ. ವಿಶ್ವದ ಮೂಲೆ ಮೂಲೆ ಜನಗಳು ಎಲ್ಲ ಮಾಧ್ಯಮದ ಮೂಲಕ ಇದನ್ನ ಕಣ್ಮನ ತುಂಬಿಕೊಳ್ತಾ ಇದ್ದಾರೆ. ಅಂತಹ ಶುಭಗಳಿಗೆ ಮತ್ತೊಂದು ಸೇರ್ಪಡೆ ಇದೀಗ ಪೊಲೀಸ್ ವಾದ್ಯ ವೃಂದದವರ ಸಮೂಹ ವಾದ್ಯ ಮೇಳ. ಅಪರೂಪದ ವಾದ್ಯಗಳು, ಅಪರೂಪದ ಕೃತಿಗಳು ನಮ್ಮ ಪವಿತ್ರ ಅರಮನೆಯ ಅಂಗಳದಲ್ಲಿ ಮೇಳೈಸಲಿದೆ. ತಂಪಾದ ವಾತಾವರಣ, ವರುಣನ ಸಿಂಚನ ಇವೆಲ್ಲದರ ಮಧ್ಯೆ ಸಾಕ್ಷಿ ಆಗ್ತಾ ಇದೆ ಸಮೂಹ ವಾದ್ಯ ಮೇಳ. ಸಮೂಹ ವಾದ್ಯ ಮೇಳದಲ್ಲಿ ಏರ್ಪಡಲಿರುವ ಕಾರ್ಯಕ್ರಮಗಳ ವಿವರ ಈ ರೀತಿ ಇದೆ. ಮೊದಲಿಗೆ ಮುಖ್ಯ ಅತಿಥಿಗಳ ಆಗಮನ. ಗಣ್ಯರನ್ನ ರಾಯಲ್ ಫ್ಯಾನ್ಫೇರ್ ಎಂಬ ವಾದ್ಯದ ಹಿನ್ನೆಲೆಯಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಗುವುದು. ನಂತರ ಕರ್ನಾಟಕ ರಾಜ್ಯ ವಾದ್ಯವೃಂದದ ಪೊಲೀಸ್ ವಾದ್ಯವೃಂದದ ಸರ್ವ ತಂಡಗಳ ಆಗಮನ ಭಾರತ್ ಕಿ ಜವಾನ್ ಎಂಬ ಗೀತೆಯೊಂದಿಗೆ. ನಂತರ ಆಗಮಿಸಿರುವ ಅತಿಥಿ ಮಹೋದಯರಿಗೆ ಗೌರವ ವಂದನೆ ಸಲ್ಲಿಕೆ, ಎಲ್ಲ ತಂಡಗಳ ಸಮೂಹ ಪ್ರಸ್ತುತಿ, ಅದೇ ದೇಶಭಕ್ತಿಗಳನ್ನ ಸಾದರಪಡಿಸಲಾಗುತ್ತದೆ. ವಂದೇ ಮಾತರಂ, ಏ ಮೇರೆ ವತನ್ ಕಿ ಲೋಗೋ,
ಭಾರತ್ ಹಮ್ಕೋ ಜಾನ್ ಸೆ ಪ್ಯಾರ ಹೈ ಈ ಗೀತೆಗಳನ್ನು ನುಡಿಸಲಾಗುವುದು. ನಂತರ ಪೊಲೀಸ್ ವಾದ್ಯ ತಂಡಗಳಿಂದ ಹಾಗೂ ಸ್ಟಿಕ್ ಮೆಷರ್ಸ್ಗಳಿಂದ ವಿಶೇಷ ವಿನ್ಯಾಸಗಳ ಪ್ರಸ್ತುತಿ. ತದನಂತರ ನಾವೆಲ್ಲರೂ ಕಾಯ್ದು ಕುತೂಹಲದಿಂದ ಕಾಯುತ್ತಿರುವಂತಹ ಕರ್ನಾಟಕ ವಾದ್ಯ ವೃಂದದವರಿಂದ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ಎಂಬ ಕೃತಿಯನ್ನು ನುಡಿಸಿದರೆ, ಲೈಟ್ ಕ್ಯಾಬಲರಿ ಇದು ಆಂಗ್ಲ ವಾದ್ಯದವರಿಂದ ಪ್ರಸ್ತುತಿಯಾಗಲಿದೆ. ತದನಂತರದಲ್ಲಿ ಪ್ರಣಯಾಮ ವಾಸುದೇವ, ನಂತರದಲ್ಲಿ ರಾಕ್ ಮಿಡ್ಲೆ ಎಂಬ ಆಂಗ್ಲ ಕೃತಿ ಪ್ರಸ್ತುತವಾಗಲಿದೆ. ಮತ್ತೊಂದು ವಿಚಾರ, ಸುಮಾರು 5 ವರ್ಷದ ಗಂಡು ಮಗು ಇಲ್ಹಾನ್ ಎನ್ನುವ ಮಗು ತಪ್ಪಿಸಿಕೊಂಡಿದೆ. ತಂದೆ ವೇದಿಕೆ ಹತ್ತಿರ ಇದ್ದಾರೆ. ಆ ಮಗು ಗ್ರೀನ್ ಟಿ ಶರ್ಟ್ ಹಾಕಿದೆಯಂತೆ. ದಯವಿಟ್ಟು ಮಕ್ಕಳ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಮಕ್ಕಳಿಗೆ ಮೊಬೈಲ್ ನಂಬರ್ ಅನ್ನು ಹೇಳುವ ಅಭ್ಯಾಸ ಮಾಡಿ. ಇಲ್ಹಾನ್ ಎನ್ನುವ 5 ವರ್ಷದ ಹುಡುಗ ಗ್ರೀನ್ ಟಿ ಶರ್ಟ್ ಧರಿಸಿದ್ದಾನೆ. ತಂದೆ ವೇದಿಕೆ ಹತ್ತಿರ ಇದ್ದಾರೆ. ನಂತರ ಶ್ರೀರಾಮಚಂದ್ರ ಕೃಪಾಲು ಭಜನಮನ ಎಂಬ ಕೃತಿಯನ್ನ ಕರ್ನಾಟಕ ವಾದ್ಯವೃಂದದವರು ಪ್ರಸ್ತುತಪಡಿಸಿದರೆ, AR ರೆಹಮಾನ್ ಸಾಂಗ್ಸ್ ಮಿಡ್ಲೆ ಎಂಬ ಸಂಗೀತದ ಕೃತಿಯನ್ನ ಆಂಗ್ಲ ವಾದ್ಯವೃಂದದವರು ಪ್ರಸ್ತುತಪಡಿಸಲಿದ್ದಾರೆ. ಆನಂತರ ಮತ್ತೊಂದು ಆಕರ್ಷಣೆ ಅಂತಂದ್ರೆ ಅದು ಫ್ಯೂಷನ್. ನಂತರದಲ್ಲಿ ಆಕರ್ಷಕ ಡ್ರಮ್ಮರ್ಸ್ ಡಿಲೈಟ್ ಎಂಬ ವಿಶೇಷ ಕೃತಿಯನ್ನ ನಮ್ಮೆಲ್ಲರ ಮುಂದೆ ಸಾದರಪಡಿಸಲಾಗುತ್ತದೆ. ನಂತರ ವಾದ್ಯವೃಂದಗಳು ಸ್ಪರ್ಧೆಯಲ್ಲಿ ವಿಜೇತ ತಂಡಗಳಿಗೆ ಪಾರಿತೋಷಿಕಗಳ ವಿತರಣೆ. ತಂಡಗಳು ಮತ್ತೊಮ್ಮೆ ನಿಧಾನಗತಿಯ ನಡಿಗೆಯಲ್ಲಿ 16 ಹೆಜ್ಜೆಗಳ ರಿವ್ಯೂ ಆರ್ಡರ್ ಅನ್ನು ಪ್ರದರ್ಶಿಸಿ ಅವಾಯ್ಡ್ ವಿತ್ ಮೀ ಗೀತೆಯನ್ನ ನುಡಿಸಲಾಗುತ್ತದೆ. ನಂತರ ಸಾರೆ ಜಹಾನ್ಸೆ ಅಚ್ಚ ಎಂಬ ಗೀತೆಯೊಂದಿಗೆ ಗಣ್ಯರ ಅನುಮತಿಯನ್ನು ಪಡೆದು ವೇದಿಕೆಯಿಂದ ತೆರಳಲಿವೆ. ಇವಿಷ್ಟು ಇಂದಿನ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಏರ್ಪಡಿಸಿರುವಂತಹ ಸಮೂಹ ಪೊಲೀಸ್ ವಾದ್ಯ ಮೇಳದ ಕಾರ್ಯಕ್ರಮಗಳ ವಿವರ. ಬಂಧುಗಳೇ, ಈ ಸಾಮೂಹಿಕ ವಾದ್ಯ ಮೇಳವು ಏರ್ಪಡಲು ಹಿರಿಯ ಅಧಿಕಾರಿಗಳ ಖುದ್ದು ಮಾರ್ಗದರ್ಶನದಲ್ಲಿ ಸಾಕಷ್ಟು ತಾಲೀಮನ್ನು ನಡೆಸಿ ಶ್ರಮವಹಿಸಿ ನಮ್ಮೆಲ್ಲ ವಾದ್ಯಪಟುಗಳು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ಕಾರಣಕರ್ತರಾದಂತಹ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಾವು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇದೊಂದು ಅಪೂರ್ವವಾದ ಅವಕಾಶ. ವಿಶೇಷವಾದ ವಾದ್ಯಗಳ ಪರಿಣಿತರ ಒಂದು ಅದ್ಭುತ ಕೈಚಳಕವನ್ನ ನಾವೆಲ್ಲರೂ ಇಲ್ಲಿ ನೋಡ್ತಾ ಇದ್ದೇವೆ. ಇಂತಹ ಸದವಕಾಶ ಬಹುತೇಕ ಬಾರಿ ಸಿಕ್ಕರೂ ಅರಮನೆಯ ಅಂಗಣದಲ್ಲಿ ಇದನ್ನ ನೋಡೋದು ಅಂತಂದ್ರೆ ಅದಕ್ಕೊಂದು ವಿಶೇಷವಾದ ಮಹತ್ವವಿರುತ್ತೆ. ಅದಕ್ಕೆ ಪ್ರಮುಖ ಕಾರಣ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್. ರಾಜ್ಯದ ಹಿತರಕ್ಷಣೆಯೊಂದಿಗೆ ಮಧುರವಾದ ಸಂಗೀತವನ್ನು ಉಣಬಡಿಸೋದು ನಮ್ಮ ವಾದ್ಯಗಾರರ ವಿಶೇಷತೆ. ವಾತಾವರಣ ತಂಪಾಗಿದೆ. ಅಲ್ಲಲ್ಲಿ ಸಣ್ಣ ಸಣ್ಣ ಹನಿ ಚುಮುಕಿಸ್ತಾ ಇದ್ರು ನಮ್ಮೆಲ್ಲರಲ್ಲೂ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಝಗಮಗಿಸುವ ದೀಪಾಲಂಕಾರದ ನಡುವೆ ವಾದ್ಯ ಸಂಗೀತದ ಝೇಂಕಾರ ಕೆಲವೇ ನಿಮಿಷಗಳಲ್ಲಿ. ಕಾರ್ಯಕ್ರಮದ ಶುಭಾರಂಭಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕಾರ್ಯಕ್ರಮದ ಶುಭಾರಂಭಕ್ಕೆ
ಕ್ಷಣಗಣನೆ ಆರಂಭ ಆಗಿದೆ. ಎಲ್ಲರ ಕರ್ಣಗಳು ಮಧುರಾನಂದವನ್ನ ಆಲಿಸುವ ಸಮಯ ಸನ್ನಿಹಿತವಾಗ್ತಾ ಇದೆ. ವಾದ್ಯ ಸಂಗೀತವನ್ನು ಕೇಳೋದು ಅಂತಂದ್ರೆ ಏನೋ ಒಂದು ವಿಶೇಷತೆ. ಅಂತಹ ಶಕ್ತಿ ಇರುವುದು ಅಂತಹ ಅಪೂರ್ವವಾದ ವಾದ್ಯಗಳಿಗೆ ಹಾಗೂ ಅದನ್ನು ನುಡಿಸುವ ಕಲಾವಿದರಿಗೆ. ಮೈಸೂರು ಎಲ್ಲ ಕಲೆಗಳಿಗೆ ತವರೂರು, ಕಲಾವಿದರಿಗೆ ತವರೂರು. ಅಂತಹ ಕಲಾ ತವರೂರಿಗೆ ನಮ್ಮ ಮಹಾರಾಜರ ಕೊಡುಗೆ ನಿಜಕ್ಕೂ ಶ್ಲಾಘನೀಯ. ಅರಮನೆಗಳ ನಗರಿಯಾದ ಮೈಸೂರಿನ ಹೆಮ್ಮೆಯ ಸಂಗೀತ ಗೋಷ್ಠಿಯಾದ ಮೈಸೂರು ಪೊಲೀಸ್ ಬ್ಯಾಂಡ್ ಇಂದು ಕರ್ನಾಟಕ ಗವರ್ಮೆಂಟ್ ಆರ್ಕೆಸ್ಟ್ರಾ ಮತ್ತು ಕರ್ನಾಟಕ ಗವರ್ಮೆಂಟ್ ಬ್ಯಾಂಡ್ ಎಂದು ಪುನರ್ ನಾಮಕರಣವಾಗಿದ್ದು ಇಂದಿಗೂ ವಿಶ್ವವಿಖ್ಯಾತವಾಗಿದೆ. ಈ ಗೋಷ್ಠಿಯ ಎಲ್ಲ ಸಂಗೀತಗಾರರು ತಮ್ಮ ಸುನಾದ ಮಧುರವಾದ ವಾದ್ಯಗಳನ್ನು ಹಿಡಿದು ವರ್ಣಮಯ ಪೋಷಾಕಗಳಲ್ಲಿ ಕ್ರಮವಾಗಿ ಒಂದುಗೂಡಿ ರಾಜಗಾಂಭೀರ್ಯದಲ್ಲಿ ಸಂಗೀತವನ್ನು ನುಡಿಸುತ್ತಿದ್ದರೆ ಅದೊಂದು ಕರ್ನಾಟಕದ ಸಂಸ್ಕೃತಿಯ ದರ್ಶನವಾಗುತ್ತದೆ. ಈ ಸಂಗೀತವು ಸಹೃದಯರಿಗೆ ಆನಂದವನ್ನು ನೀಡುವುದರ ಜೊತೆಗೆ ಒಂದು ಹರ್ಷಮಯವಾದ ಹಬ್ಬದ ವಾತಾವರಣವನ್ನು ಸಹ ಉಂಟು ಮಾಡುತ್ತದೆ. ಈ ಸಂಗೀತ ಗೋಷ್ಠಿಯ ಉಗಮ ಮತ್ತು ಮುನ್ನಡೆಯು 16ನೇ ಶತಮಾನದಿಂದಲೂ ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಘಟನೆಗಳೊಂದಿಗೆ ಸಮಸಮವಾಗಿ ಹೆಜ್ಜೆಯನ್ನ ಇಡ್ತಾ ಬರ್ತಾ ಇದೆ. ಸಾವಿರದ 1868ರ ಕಾಲಘಟ್ಟ. ಅಶ್ವಪ್ರಿಯರೆಂದು ಸಂಗೀತ ಪ್ರಿಯರೆಂದು ಪ್ರಸಿದ್ಧರಾಗಿದ್ದ ಮೈಸೂರು ಮಹಾರಾಜರ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಪಟ್ಟಾಭಿಷೇಕ ಮಹೋತ್ಸವದ ಸಂದರ್ಭದಲ್ಲಿ ಅರಮನೆ ಬ್ಯಾಂಡ್ ಎಂಬುದು ಸ್ಥಾಪಿತವಾಯಿತು. ಇದು ಭಾರತದಲ್ಲೇ ಮೊಟ್ಟ ಮೊದಲ ರಾಜಾಶ್ರಯವಾದ ವಾದ್ಯಗೋಷ್ಠಿ. ನಂತರದಲ್ಲಿ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಅರಮನೆಯ ಬ್ಯಾಂಡ್ನಲ್ಲಿ ಹಿಂದೂಸ್ತಾನಿ ಸಂಗೀತ ಶೈಲಿ ಮತ್ತು ಪಾಶ್ಚಾತ್ಯ ಸಂಗೀತ ಶೈಲಿಯನ್ನು ಒಂದುಗೂಡಿಸಿ ಅದನ್ನು ಕರ್ನಾಟಿಕ್ ಬ್ಯಾಂಡ್ ಎಂದು ನಾಮಕರಣ ಮಾಡಿದರು. ಇದರಲ್ಲಿ ವಿಶೇಷ ಸಂದರ್ಭ ಮತ್ತು ಸನ್ನಿವೇಶಗಳಲ್ಲಿ ಉಪಯೋಗ ಆಗೋ ಹಾಗೆ ಹಲವಾರು ಪ್ರಭೇದಗಳನ್ನು ರಚಿಸಿ ಅದನ್ನೇ ಇಂಡಿಯನ್ ಆರ್ಕೆಸ್ಟ್ರಾ ಎಂದು ಕೂಡ ಕರೆದಿದ್ದರು. ಕರ್ನಾಟಕದ ಹಾಗೂ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಇದೊಂದು ಮೈಲಿಗಲ್ಲು ಎಂದರೆ ತಪ್ಪಾಗಲಿಕ್ಕಿಲ್ಲ. ಮಹಾಪ್ರತಿಭಾಶಾಲಿಗಳು, ಜಗತ್ತಿನಲ್ಲಿ ಹೆಸರುವಾಸಿಯಾದವರು ಈ ಬ್ಯಾಂಡಿನಲ್ಲಿ ಬ್ಯಾಂಡ್ ಮಾಸ್ಟರ್ ಮತ್ತು ಸಂಗೀತಗಾರರಾಗಿ ಸೇವೆ ಸಲ್ಲಿಸಿರುವುದು ಹೆಮ್ಮೆಯ ಸಂಗತಿ. ಬಂಧುಗಳೇ, ಕರ್ನಾಟಕ ಬ್ಯಾಂಡ್ನಲ್ಲಿ ಮೈಸೂರಿನ ಬೆಡಗಿನ ವೀಣೆ, ಕೊಳಲು, ವಯಲಿನ್, ಮೃದಂಗಾದಿ ಕರ್ನಾಟಕ ಸಂಗೀತ ವಾದ್ಯಗಳು, ಸಿತಾರ್, ತಬಲಾಗಳಂತಹ ಹಿಂದೂಸ್ತಾನಿ ವಾದ್ಯಗಳು, ಡಬಲ್ ಚೆಲ್ಲು, ವೈಲಾ, ಹಾರ್ನ್, ಟ್ರಂಪೆಟ್, ಬಸೂನ್ ಎಂಬ ಡಬಲ್ ರೀಡ್ ವಾದ್ಯ, ಸ್ಯಾಕ್ಸೋಫೋನ್, ಕ್ಲಾರಿಯೋನೆಟ್, ಕೆಟಲ್ ಡ್ರಮ್, ಬಾಸ್ ಡ್ರಮ್ ಇತ್ಯಾದಿ 20ಕ್ಕೂ ಹೆಚ್ಚಿನ ಪಾಶ್ಚಾತ್ಯ ವಾದ್ಯಗಳನ್ನ ನಾವೆಲ್ಲರೂ ಇಲ್ಲಿ ಆಲಿಸಲಿದ್ದೇವೆ. ಇಂತಹ ಹೆಮ್ಮೆಯ ಐತಿಹಾಸಿಕ ವಾದ್ಯಗೋಷ್ಠಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರಿಂದ. ಪ್ರೇಕ್ಷಕರ ಹರ್ಷ ಘೋಷ ಕೇಳಿ ಬರ್ತಾ ಇದೆ. ತದೇಕಚಿತದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಇನ್ನೇನು ರಸಘಟ್ಟಕ್ಕೆ ಕ್ಷಣಗಣನೆ ಆರಂಭ. ಆಶ್ವಯುಜ ಮಾಸ ಬಹಳಷ್ಟು ಜನರಿಗೆ ವಿಶೇಷತೆಯನ್ನು ತಂದುಕೊಟ್ಟಂಥದ್ದು. ಅರಮನೆಯ ನಗರಿಯಲ್ಲಿ ಖಾಸಗಿ ದರ್ಬಾರ್, ತಾಯಿ ಚಾಮುಂಡೇಶ್ವರಿ ಪೂಜೆಯೊಂದಿಗೆ ನಮ್ಮ ನಾಡಹಬ್ಬ ದಸರಾಕ್ಕೆ ಚಾಲನೆ ಸಿಕ್ತು.
ಅದಕ್ಕೂ ಮುನ್ನ ಆಗಸ್ಟ್ 21ರಂದು ದಸರಾದ ಪ್ರಮುಖ ಆಕರ್ಷಣೆ ಗಜರಾಜನ ಪಡೆಯನ್ನ ಮೈಸೂರಿಗೆ ಸಂಭ್ರಮದಿಂದ ಕರೆದುಕೊಂಡು ಬರಲಾಯಿತು. ಅದುವೇ ಗಜಪಯಣ. ಗಜಪಯಣದ ಮೊದಲ ಹೆಜ್ಜೆ ಅಂದರೆ ಅದು ನಾಡಹಬ್ಬ ದಸರಾದ ಮೊದಲ ಹೆಜ್ಜೆ. ತದನಂತರದಲ್ಲಿ ಯುವ ಸಂಭ್ರಮದ ಮೂಲಕ ಸಾಕಷ್ಟು ಯುವ ಕಲಾವಿದರು ಸಂತೋಷವನ್ನು ಪಟ್ಟರು. ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಕಲಾವಿದರಿಗೂ ಅವಕಾಶ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯಿತು. ತದನಂತರದಲ್ಲಿ ಯುವ ಸಂಭ್ರಮ ಮತ್ತೆ ಸಾಕ್ಷಿಯಾಗಿ ನಡೀತಾ ಇದೆ. Can we check one by one from channel 1 left side? I'm not able to hear you on the shout. Okay, just one moment. Check. ಹರ್ಷೋದ್ಗಾರದ ಝೀಂಕಾರ ಇಮ್ಮಡಿಯಾಗ್ತಾ ಇದೆ, ನೂರು ಮಡಿ ಆಗ್ತಾ ಇದೆ, ಮೂಲೆ ಮೂಲೆಗಳಿಂದ ಕೇಳಿ ಬರ್ತಾ ಇದೆ. ತಂಗಾಳಿಯ ನಡುವೆ ಮಧುರವಾದ ವಾದ್ಯ ಸಂಗೀತ, ಇದು ಇವತ್ತಿನ ವಿಶೇಷತೆ. ಜನಪದ ಝೇಂಕಾರ ಮೊಳಗಿದ್ದಾಯ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರ ವಿಶೇಷ ಗೀತೆಗಳನ್ನು ಕೇಳಿದ್ದಾಯ್ತು. ಈಗ ಕೆಲವೇ ನಿಮಿಷಗಳಲ್ಲಿ ಪೊಲೀಸ್ ವಾದ್ಯ ಮಾಂತ್ರಿಕರಿಂದ ನುಡಿ ಸಿಂಚನ, ಗೀತ ಸಿಂಚನ ಆರಂಭ ಆಗ್ತಾ ಇದೆ. ಹಲೋ, ಮತ್ತೊಮ್ಮೆ ಸಮಸ್ತರಿಗೂ ನಮ್ಮ ನಮನಗಳು ಹಾಗೂ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ವಿಜೃಂಭಣೆಯ ಸೊಬಗಿನಲ್ಲಿ ಮಿಂದೇಳಲು ಆಗಮಿಸಿರುವ ಸಮಸ್ತರಿಗೂ ನವರಾತ್ರಿಯ ಶುಭಾಶಯಗಳು ಹಾಗೂ ಕರ್ನಾಟಕ ರಾಜ್ಯ ಪೊಲೀಸರು ಅರ್ಪಿಸುತ್ತಿರುವ ಸಂಗೀತ ನಾದೋಪೋಸಕರನ್ನು ರಂಜಿಸಲೆಂದೇ ಆಯೋಜಿಸಿರುವ ಸಮೂಹ ವಾದ್ಯ ಮೇಳದ ಭವ್ಯ ಕಾರ್ಯಕ್ರಮಕ್ಕೆ ವಿಶ್ವದ ಇಕ್ಕೆಲೆಗಳಿಂದ ಅದಮ್ಯ ಆಸ್ಥೆಯಿಂದ ಆಗಮಿಸಿರುವ ಸಮಸ್ತರಿಗೂ ನೆಲ್ಮೆಯ, ಒಲುಮೆಯ, ಗೆಲ್ಮೆಯ ಸ್ವಾಗತ. ಪ್ರೀತಿಯ ಬಂಧುಗಳೇ, ಗಂಧರ್ವ ಲೋಕವನ್ನೇ ಸೃಷ್ಟಿಸಲು ಸಜ್ಜಾಗಿರುವ ನಮ್ಮ ಅಂಬಾ ವಿಲಾಸ ಅರಮನೆಯ ಪ್ರಾಂಗಣ ಸಂಗೀತ ರಸದ ಉಪಾಸನೆಗಾಗಿ ಕಿಕ್ಕಿರಿದು ಕುಳಿತ ಜನಸಮೂಹ, ಸುಸ್ವರಗಳ ರಸನಿಮಿಷಗಳನ್ನು ಉಣಬಡಿಸಲು ಕಾತರಿಸುತ್ತಿರುವ ವಾದ್ಯವೃಂದ, ಸಾರ್ಥಕತೆಯನ್ನು ಮೆರೆಯಲು ಸಜ್ಜಾಗಿರುವ ವಾದ್ಯ ಪರಿಕರ, ಇದು ಸಾಂಸ್ಕೃತಿಕ ನಗರಿ ಮೈಸೂರಿನ ಸಾಂಪ್ರದಾಯಿಕತೆಯ ವೈಭವವನ್ನ ಇದೀಗ ಸಾರ್ತಾ ಇದೆ. ಇದು ಆಶ್ವಯುಜ ಮಾಸದ ಮಹಾನವರಾತ್ರಿಯ 6ನೇ ದಿನ. ಈ ದಿನ ತಾಯಿ ಕಾತ್ಯಾಯಿನಿಯನ್ನು ಆಹ್ವಾನಿಸಿ ಪೂಜಿಸಿ ಸಂಭ್ರಮಿಸುವ ದಿನ. 1932ರ ಇದೇ ದಿನ ಭಾರತೀಯ ವಾಯುದಳ ರಚನೆಯಾದ ದಿನವೂ ಹೌದು. ಜೊತೆಗೆ ನಾವು ಅಕ್ಟೋಬರ್ 2ರಿಂದ 8ರವರೆಗೆ ಅಂದರೆ ಇಂದಿನವರೆಗೆ ವನ್ಯಜೀವಿ ವಾರವೆಂದು ಸಹ ಈ ದಿನವನ್ನು ನಾವು ಸಂಭ್ರಮಿಸುತ್ತಿದ್ದೇವೆ. ಇಂತಹ ಈ ದಿನ ಮೈಸೂರಿನಲ್ಲೊಂದು ಐತಿಹಾಸಿಕ ಕ್ಷಣವಾಗಿ ಪರಿಣಮಿಸಲಿರುವ ದಿನವಾಗಿದೆ. ಈ ದಿನ ಮೈಸೂರಿನಲ್ಲಿ ಕಲಾ ಸರಸ್ವತಿ ನಾದರೂಪಿಣಿಯಾಗಿ, ಸ್ವರಲೋಲಿನಿಯಾಗಿ, ಲಯ, ತಾಳ, ಬಳಕು, ತನಿ, ಉನ್ನತಿಗಳಿಂದ ಸರ್ವಾಲಂಕಾರ ಭೂಷಿತಳಾಗುವ ತವಕದಲ್ಲಿ ಸಜ್ಜಾಗುತ್ತಿದ್ದಾಳೆ. ನಮ್ಮ ಮೈಸೂರು ಝಗಮಗಿಸ್ತಾ ಇದೆ. ಬೆಳಕಿನ ಹಂದರದಲ್ಲಿ ಸಂಗೀತದ ಜಲಾಂಧರಗಳನ್ನು ಸೃಷ್ಟಿಸುವ ತವಕದಲ್ಲಿದೆ. ನಿಜ,
ಮೈಸೂರು ಎಂದರೆ ಹೇಗೆಯೇ, ಅದು ತುದಿ ಮೊದಲು ಇಲ್ಲದ ಸಂಭ್ರಮ ಉಲ್ಲಾಸದ ನವರಾತ್ರಿಯ ಬೆಳಕಿನ ಮಹಾಪರ್ವ, ಅಜ್ಞಾನದ ಕತ್ತಲನ್ನು ದಹಿಸುವ ಸುಜ್ಞಾನದ ಮಹಾಮಾರ್ಗ, ಭಾವೈಕ್ಯತೆಯ ಪ್ರಭಾವಳಿಯಲ್ಲಿ ಅರಳುತ್ತಾ ಬಂದಿರುವ ಈ ನೆಲದ ಮಹಾಹಬ್ಬ, ಸರ್ವಧರ್ಮೀಯರು ಸರ್ವ ಜನಾಂಗದವರು ಸಂಗಮಿಸಿ ಸಂಭ್ರಮಿಸುತ್ತಿರುವ ಸಂತಸದ ರಸಸಾಗರ. ಬಂಧುಗಳೇ, ಇದೀಗ ನಮ್ಮೆಲ್ಲರ ಚಿತ್ತ ಪರದೆಯ ಮೇಲೆ ಮಾನ್ಯ ಗೃಹ ಸಚಿವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ರಾಯಲ್ ಫೇನ್ಫೇರ್ ರಾಜಕಹಳೆ ಅಂಬಾವಿಲಾಸ ಅರಮನೆಯ ಗಜಲಕ್ಷ್ಮಿ ದ್ವಾರದ ಮೇಲಣ ಕೆಂಪು ಅವಳಿ ಗೋಪುರಾಗ್ರಗಳಿಂದ ಮೇಘನಾದವಂತೆ ಮಾರ್ದನಿಸುತ್ತಲಿದೆ. ಸುಮಾರು 200 ವರ್ಷಗಳ ಹಳೆಯದಾದ ಪರಿಪೂರ್ಣವಾಗಿ ಬೆಳ್ಳಿಯಿಂದಲೇ ಮಾಡಲಾದ ಟ್ರಂಪೆಟ್ಗಳನ್ನು ಆಗಮಿಸಿರುವ ಅತಿಥಿ ಗಣ್ಯರಿಗೆ ಸಾಂಕೇತಿಕವಾಗಿ ಔಚಿತ್ಯ ಗೌರವಾರ್ಪಣೆಯಂತೆ ನುಡಿಸಲಾಗಿದೆ. ಬಂಧುಗಳೇ, ಕರ್ನಾಟಕ ರಾಜ್ಯದ ಸನ್ಮಾನ್ಯ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರರವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇಡೀ ಮೈಸೂರಿನ ಮಹಾಜನತೆಯ ಪರವಾಗಿ ಅವರಿಗೆ ಹಾರ್ದಿಕ ಸುಸ್ವಾಗತವನ್ನ ಅರಮನೆಯ ಅಂಗಳಕ್ಕೆ ಕೋರ್ತಾ ಇದ್ದೇವೆ. ಗಣ್ಯರು ವೇದಿಕೆಯನ್ನ ಅಲಂಕರಿಸುತ್ತಿದ್ದಂತೆ ಇಂದಿನ ಈ ಕರ್ನಾಟಕ ರಾಜ್ಯದ ಸಾಮೂಹಿಕ ವಾದ್ಯ ಮೇಳವು ವಿದ್ಯುಕ್ತ ಚಾಲನೆಯನ್ನ ಪಡೆದುಕೊಳ್ಳಲಿದೆ. ಜಗದಚ್ಚರಿಯ ಅಂಬಾವಿಲಾಸದ ಗಜಲಕ್ಷ್ಮಿ ದ್ವಾರದ ಬೃಹತ್ ಕಮಾನುಗಳಿಂದ ಉದ್ಭವಿಸಿ ಬರುತ್ತಿರುವ ನಮ್ಮ ಹೆಮ್ಮೆಯ ಆರಕ್ಷಕರನ್ನು ಒಮ್ಮೆ ನೋಡಿ. ಆರಕ್ಷಕ ಜಲ್ಲರಿಗಳಿಂದ ಕೂಡಿದ ಉಡುಗೆ ತೊಡುಗೆ, ವೈವಿಧ್ಯಮಯ ವಾದ್ಯ ಪರಿಕರಗಳಿಂದ ಮನೋಹರವಾದ ಸಂಗೀತ ಲಹರಿಯನ್ನು ಅರಿಸುತ್ತಾ ಶಿಸ್ತಿನ ಹೆಜ್ಜೆ ಇಡುತ್ತಾ ಬರುತ್ತಿದ್ದಾರೆ ನಮ್ಮ ವಾದ್ಯ ಪ್ರವೀಣರು. ವಾದ್ಯ ಮಂತ್ರಿಕರ ಪ್ರವೇಶ ಇದೀಗ ಆಗ್ತಾ ಇದೆ. ನಾದ ಮಾಂತ್ರಿಕರು ವಿಶೇಷ ಲೋಕವನ್ನ ಇದೀಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಬಂಧುಗಳೇ, ಲಯಬದ್ಧ ಸಂಗೀತಕ್ಕೆ ಶಿಸ್ತುಬದ್ಧ ನಡಿಗೆ ಎಡೆಯಿಡುತ್ತಾ ಭಾರತ್ ಕಿ ಜವಾನ್ ಸೈನ್ಯ ಗೀತೆಯ ಹಿನ್ನೆಲೆಯಲ್ಲಿ ನಾದದ ಹೊನಲನ್ನು ಅರಿಸುತ್ತಾ ಬರುತ್ತಿದ್ದಾರೆ ಒಟ್ಟು 450 ಜನ ಆರಕ್ಷಕ ವಾದ್ಯಪಟುಗಳು. ಮಧುರವಾದ ವಾದ್ಯ ಸಂಗೀತ ಕೇಳಿ ಬರ್ತಾ ಇದೆ. ನಾದ ಮಾಂತ್ರಿಕರ ಪ್ರವೇಶ ಇದೀಗ ಆಗಿದೆ ಅರಮನೆಯ ಪ್ರಾಂಗಣಕ್ಕೆ. ನಾವ್ ಎತ್ತೇ ಇಲ್ಲ, ನಿಮ್ ಕಡೆ ಕೊಡ್ತಾ ಇದೀವಿ ಅಂತ ಹೇಳ್ಕೊಂಡಿದ್ರು. ಬಂಧುಗಳೇ, ಮೊದಲಿಗೆ ಆಗಮಿಸಿರುವ ಅತಿಥಿ ಮಹಾಶಯರಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ವಾದ್ಯ ವೃಂದದ ಎಲ್ಲಾ ವಾದ್ಯಪಟುಗಳು ಒಗ್ಗೂಡಿ ಗೌರವ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಎಂಎಚ್ ಲಾರ್ಡ್ ವಾದ್ಯ ಸಂಯೋಜನೆಯ ಜನರಲ್ ಸಲ್ಯೂಟ್ನಲ್ಲಿ. ಇದೀಗ ಜನರಲ್ ಸಲ್ಯೂಟ್. ಇದೀಗ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಲೋಕ್ ಮೋಹನ್ ಐಪಿಎಸ್, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ, ಸನ್ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರರವರು ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮದ ಪ್ರಥಮ ಗೌರವವನ್ನು ಸ್ವೀಕರಿಸಲು ತೆರಳುತ್ತಿದ್ದಾರೆ. ಅದುವೇ
ಜನರಲ್ ಸಲ್ಯೂಟ್ನಲ್ಲಿ. ವಾವ್! ಈಗ ಸಮೂಹ ವಾದ್ಯ ಮೇಳದ ಕಾರ್ಯಕ್ರಮಗಳನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸಲು ಸಮೂಹ ವಾದ್ಯ ಮಂಡಳಿಗಳ ಪ್ರತಿನಿಧಿ ಶ್ರೀ ಬಿ ಮಂಜುನಾಥ್ ರವರು ಅತಿಥಿ ಗಣ್ಯರಿಂದ ಅನುಮತಿಯನ್ನು ಕೋರಲಿದ್ದಾರೆ. ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಇದೀಗ ಪಡೆದಿದ್ದಾರೆ. ಅತಿಥಿಗಳ ಆಣತಿಯನ್ನು ಪಡೆದ ಬ್ಯಾಂಡ್ ಮಾಸ್ಟರ್ ಇದೀಗ ಸಮೂಹ ವಾದ್ಯ ಮೇಳವನ್ನು ಪ್ರಾರಂಭಿಸಲಿದ್ದಾರೆ. ಆಸ್ಕರ್ ಪ್ರಶಸ್ತಿ ವಿಜೇತ ಹ್ಯಾಮರ್ ಸ್ಟೋನ್ ಸ್ವರ ಸಂಯೋಜನೆಯ ದಿ ಸೌಂಡ್ ಆಫ್ ಮ್ಯೂಸಿಕ್ನ ಹೆಜ್ಜೆನಾದದೊಂದಿಗೆ ರಾಜ್ಯ ಪೊಲೀಸ್ನ ಅವಿಭಾಜ್ಯ ಅಂಗ ನಮ್ಮ ವಾದ್ಯ ವೃಂದ. ಬಂಧುಗಳೇ, ರಾಜ್ಯದ ವಾದ್ಯ ಪ್ರತಿಭೆಗಳು ಒಗ್ಗೂಡಿ ಇಂದು ವೈವಿಧ್ಯಮಯವಾದ ವಾದ್ಯದ ಗೀತೆಯನ್ನ ಈಗ ನುಡಿಸಲಿದ್ದಾರೆ. ಮೊದಲಿಗೆ ದೇಶಭಕ್ತಿಗಳ ಗಾನಸುದೆ. ದೇಶಭಕ್ತಿಯನ್ನು ಅನುರಣಿಸುವ ಒಂದೇ ಮಾತರಂ ಗೀತೆಯನ್ನು ಕೊಳಲು, ಟ್ರಂಪೆಟ್, ಶಹನಾಯಿ ವಾದ್ಯಗಳಿಂದ, ಮೇರೆ ವತನ್ ಕಿ ಲೋಗೋ ಗೀತೆಯನ್ನು ಕೊಳಲು, ಸ್ಯಾಕ್ಸೋಫೋನ್ಗಳಿಂದ ಹಾಗೂ ಭಾರತ್ ಹಮ್ಕೋ ಜಾನ್ ಸೆ ಪ್ಯಾರ ಹೈ ಗೀತೆಯನ್ನ ಸ್ಯಾಕ್ಸೋಫೋನ್, ಟ್ರಂಪೆಟ್ ವಾದನಗಳಿಂದ ಇದೀಗ ನುಡಿಸಲಿದ್ದಾರೆ ನಮ್ಮ ವಾದ್ಯ ಪ್ರವೀಣರು.
ದೇಶಭಕ್ತಿ ಮೈ ಮನದಲ್ಲೆಲ್ಲ ಅನುರಣಿಸುವಂತ ಗೀತೆಗಳನ್ನ ಪ್ರಸ್ತುತಿಯ ನಂತರ ಈಗ ಎಲ್ಲ ವಾದ್ಯ ತಂಡಗಳಿಂದ ವಿವಿಧ ವಿನ್ಯಾಸಗಳ ಅನಾವರಣ, ಡಿಫರೆಂಟ್ ಫಾರ್ಮೇಶನ್ಸ್, ಕ್ವೀನ್ ಕಲರ್ಸ್, ನಿಧಾನಗತಿ ಹಾಗೂ ತೀವ್ರಗತಿ ನಡಿಗೆಗೆ. ಆಕರ್ಷಕ ದೇಶಭಕ್ತಿಗಳ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಈ ತಂಡಗಳಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ಬಂಧುಗಳೇ, ಸಿಗ್ನೇಚರ್ ಆಫ್ ಆಲ್ ಟ್ಯೂನ್ ಎಂದೇ ಖ್ಯಾತಿ ಗಳಿಸಿರುವ ಜಾನ್ ರಾಡಿಕ್ಸ್ ರಚನೆಯ ಕ್ವೀನ್ಸ್ ಕಲರ್ಸ್ ನಾದವನ್ನ ನೀವು ಕೇಳುತ್ತಿದ್ದೀರಿ. ಲಕ್ಷೋಪಲಕ್ಷ ಜನ ಈ ಎಲ್ಲ ವಾದ್ಯ ಸಂಗೀತದ ಮಧುರ ಜೀಂಕಾರವನ್ನ ಆಸ್ವಾದಿಸ್ತಾ ಇದ್ದಾರೆ. ಅದುವೇ ವಿಶೇಷವಾದ ಕೊಡುಗೆ ಈ ದಸರಾ ಸಂಭ್ರಮದಲ್ಲಿ. ಮತ್ತೊಮ್ಮೆ ವಿವಿಧ ವಿನ್ಯಾಸಗಳನ್ನ ಪ್ರದರ್ಶಿಸಲು ಮಿಲಿಟರಿ ಮಾರ್ಚ್ ಜಲ್ ಪಕ್ಷಿ ನಾದದೊಂದಿಗೆ ನಮ್ಮ ತಂಡವು ವಿಶೇಷ ಪ್ರದರ್ಶನವನ್ನ ನೀಡಲು ಸಜ್ಜಾಗುತ್ತಿದ್ದಾರೆ.
ಸ್ವಾಸ್ತಿಕ್ ವಿನ್ಯಾಸದ ಪ್ರಸ್ತುತಿ. ಶೀಘ್ರಗತಿಯ ನಡಿಗೆಯಿಂದ ಬದಲಾದ ಹೆಜ್ಜೆನಾದದ ನಿಧಾನಗತಿಯ ನಡಿಗೆಗೆ. ವಿಶೇಷ ವಿನ್ಯಾಸದ ಪ್ರದರ್ಶನ ನಂತರ ಸ್ಟಿಕ್ ಮೆಷರ್ನ ವಿಶೇಷ ಪ್ರದರ್ಶನಕ್ಕಾಗಿ ಬರ್ತಾ ಇದ್ದಾರೆ
ಬ್ಯಾಂಡ್ ತಂಡದ ಕೋನದರ್ಶಕರ ತಂಡ ಜಲ್ಪಕ್ಷಿ ವಾದ್ಯದ ಹಿನ್ನೆಲೆಯಲ್ಲಿ. ಬಂಧುಗಳೇ, ಬ್ಯಾಂಡ್ ತಂಡದ ಕೋನದರ್ಶಕರು ವಿಶೇಷವಾದ ಪ್ರದರ್ಶನವನ್ನು ನೀಡಿ ಗಣ್ಯರಿಗೆ ವಂದಿಸಿ ಸಾಕ್ತಾ ಇದ್ದಾರೆ. ನೀವು ಮೈ ಮರೆತು ಕೂತಿದ್ದೀರಿ, ದಯಮಾಡಿ ಅವರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಸುಮಧುರವಾದ ಚಪ್ಪಾಳೆ. ಕರ್ನಾಟಕ ರಾಜ್ಯ ಪೊಲೀಸ್ ಪ್ರಸ್ತುತಪಡಿಸುವ ಸಮೂಹ ವಾದ್ಯ ಮೇಳದ ಅತ್ಯಂತ ಹೆಚ್ಚಿನ ಆಕರ್ಷಕ ಕಾರ್ಯಕ್ರಮ ಈಗ ಆಂಗ್ಲ ವಾದ್ಯವೃಂದ ಹಾಗೂ ಕರ್ನಾಟಕ ವಾದ್ಯವೃಂದದವರಿಂದ. ವಿಶ್ವ ಪ್ರಸಿದ್ಧ ಎರಡು ತಂಡಗಳು ಇದೀಗ ನಮ್ಮ ಮುಂದೆ ಜನಪ್ರಿಯ ಜರ್ಮನ್ ಮಿಲಿಟರಿ ಮಾರ್ಚ್ ಸಂಗೀತ ಸಂಯೋಜಕ ಕಾಲ್ಟಿ ರವರ ಸಂಯೋಜನೆಯಲ್ಲಿ ಬಂದಂತಹ ವೋಲ್ಡ್ ಕಾಮ್ರೇಡ್ ಎಂಬ ನಾದದ ಹಿನ್ನೆಲೆಯಲ್ಲಿ ಎರಡು ತಂಡಗಳು ನಮ್ಮ ಮುಂದೆ ಆಗಮಿಸಲಿವೆ.
ಆಗಮಿಸುತ್ತಿರುವ ನಮ್ಮ ವಾದ್ಯ ಧುರೀಣಿಯರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಸ್ವಾಗತದ ಚಪ್ಪಾಳೆ. ಬಂಧುಗಳೇ, ಲಲಿತ ಕಲೆಗಳಲ್ಲಿ ಪ್ರಥಮ ಸ್ಥಾನವನ್ನು ಸಂಗೀತ ತನ್ನದಾಗಿಸಿಕೊಂಡಿದೆ. ನಾದಾನು ಸಮಾಧಾನದಿಂದ ಅಂತರ್ಗತ ಸೌಂದರ್ಯವನ್ನು ಕಿವಿಯ ಮೂಲಕ ಹರಿಸಿ ಲೌಕಿಕ ಪ್ರಪಂಚದ ಜಂಜಾಟವನ್ನು ಮರೆಸಿ ಕಲಾವಿದ ಮತ್ತು ಶ್ರೋತೃವಿನ ಹೃದಯವನ್ನು ತಣಿಸುವುದೇ ಸಂಗೀತ. ಗೀತವೆಂದರೆ ಹಾಡು, ಸಂಗೀತವೆಂದರೆ ಒಳ್ಳೆಯ ಹಾಡು. ಕಿವಿಗೆ ಹಿತವನ್ನು ಉಂಟು ಮಾಡಿ ಹೃದಯವನ್ನು ಮುಟ್ಟಿ ಮಾನಸಿಕ ಉದ್ರೇಗವನ್ನು ಶಮನಗೊಳಿಸುವ ಶಕ್ತಿ ಅದು ನಮ್ಮ ಸಂಗೀತಕ್ಕಿದೆ. ರಸ ಭಾವಗಳನ್ನು ಶ್ರುತಿ ಲಯ ರಾಗ ತಾಳಗಳಿಂದ ಸಂಸ್ಕರಿಸಿ ಶೋಧಿಸಿ ಕೃತಿಗಳ ಅಳವಡಿಕೆಯನ್ನು ಸುಸ್ವರ ಶಾರೀರದಿಂದ ಮೂಲಕ ಹೊರ ಜಗತ್ತನ್ನು ತನ್ನತ್ತ ಸೂಜಿಗಲ್ಲಿನಂತೆ ಸೆಳೆಯುವ ಮಾಂತ್ರಿಕ ಶಕ್ತಿಯೇ ಸಂಗೀತ. ಅಂತಹ ಸಂಗೀತದ 2 ತಂಡಗಳು ನಮ್ಮ ಮುಂದೆ ಸಜ್ಜಾಗುತ್ತಿವೆ, ವಿಶೇಷ ಐತಿಹಾಸಿಕ ಕ್ಷಣಗಳನ್ನು ಬರೆಯುವ ನಿಟ್ಟಿನಲ್ಲಿ. ಬಂಧುಗಳೇ, ವೇದಿಕೆಯ ಬಲಪಾರ್ಶ್ವದಲ್ಲಿರುವಂತಹ ಕರ್ನಾಟಕ ವಾದ್ಯವೃಂದ ಹಾಗೂ ವೇದಿಕೆಯ ಎಡಪಾರ್ಶ್ವದಲ್ಲಿರುವಂತಹ ಆಂಗ್ಲ ವಾದ್ಯವೃಂದ ವಿಶ್ವ ಪ್ರಸಿದ್ಧ ವಿಶೇಷ ಕೃತಿಗಳನ್ನ ನಮ್ಮ ಮುಂದೆ ಸಾದರಪಡಿಸಲಿದ್ದಾರೆ. ಎರಡು ವಾದ್ಯಗಳಿಂದ ರಸದೋತನ ಇದೀಗ ಆರಂಭ ಆಗ್ತಾ ಇದೆ. ಮೊದಲಿಗೆ ಕನಕದಾಸ ದೇವರ ನಾಮ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಮ್ಮೊಳಗೆ ಆರಂಭ. ರಾಗ ಹಂಸಧ್ವನಿ, ಆದಿತಾಳ. ಇದು ಕನಕದಾಸರ ರಚನೆ. ಬಂಧುಗಳೇ, ಈ ಸಂಯೋಜನೆ ವಿದ್ಯಾಭೂಷಣ ರವರ ಧ್ವನಿಗೆ ರಾಗ ಅಳವಡಿಕೆ ಎಚ್ ಕೆ ನಾರಾಯಣ, ಖ್ಯಾತ ಸಂಗೀತ ಸಿಂಧು. ಇವರ ತಂದೆ ನಮ್ಮ ಬ್ಯಾಂಡ್ ನಲ್ಲೇ ಇದ್ರು ಎಂಬುದು ಹೆಮ್ಮೆಯ ವಿಚಾರ. ಈಗ ಕೇಳಿ ನಮ್ಮಮ್ಮ ಶಾರದೆ.
ನಾದದಲ್ಲೇ ನಮಿಸುವುದರೊಂದಿಗೆ ವಿಶೇಷ ಪ್ರಾರಂಭವಾಗಿದೆ. ನಂತರ ಈಗ ಲೈಟ್ ಕ್ಯಾವಲ್ರಿ ಆಂಗ್ಲ ವಾದ್ಯವೃಂದದವರಿಂದ ಪ್ರಸ್ತುತಿ ಖ್ಯಾತ ಜರ್ಮನ್ ವಾದ್ಯಗಾರರಾದ ಹರ್ಮನ್ ಸ್ಟಾಕ್ ರವರಿಂದ. ಇದು 1919ರಲ್ಲಿ ರಚಿತವಾಯಿತು. ಇದು ಸೈನ್ಯ ಗೀತೆ, ಹೆಚ್ಚಾಗಿ ಶೀಘ್ರಗತಿಯ ನಡಿಗೆಗೆ ಬಳಸುವ ಕೃತಿಯಾಗಿದೆ. KRP ಮೌಂಟನ್ನ ವಾದ್ಯ ಸಂಗ್ರಹಾರದಲ್ಲಿರುವ ಅತ್ಯಮೂಲ್ಯ ಕೃತಿಗಳಲ್ಲಿ ಇದು ಒಂದು. ಕೇಳಿ, ಲೈಟ್ ಕ್ಯಾವಲ್ರಿ. ಅನುಪಮ ಸೈನ್ಯಗೀತೆಯನ್ನು ಅನಾವರಣಗೊಳಿಸಿದ ನಂತರ ವಸುದೇವ ಸುತ ಬಾಲಕೃಷ್ಣನ ವರ್ಣನೆಯನ್ನು ಅಮೋಘವಾಗಿ ಭಕ್ತಿಯಿಂದ ಅನಾವರಣಗೊಳಿಸುವ ಗೀತೆ ಪೀಣಯಾಮ ವಾಸುದೇವಂ. ವಿ ಸತೀಶ್ ಅವರ ನೇತೃತ್ವದಲ್ಲಿ ಮಧ್ವಾಚಾರ್ಯರ ಕೃತಿ. ಮೋಹನರಾಗ ಚತುರಶ್ರ ಏಕತಾಳ. ಅದುವೇ ಪ್ರೀಣಯಾಮೋ ವಾಸುದೇವಂ.
ತಲೆದೂಗಿ ಪಾದದಲ್ಲಿ ತಾಳ ಹಾಕಿ ತಲೆದೂಗುವಂತೆ ನಾದ ನಮ್ಮ ಮುಂದೆ ಹರಿದಿದೆ. ಪ್ರಣಯಾಮೋ ವಾಸುದೇವಂ ಕೃತಿಯ ನಂತರ ಈಗ ಆಂಗ್ಲ ವಾದ್ಯ ವೃಂದದವರಿಂದ ಅಲ್ಟಿಮೇಟ್ ರಾಕ್ ಮಿಡ್ಲೆ. ಬಂಧುಗಳೇ, ಈ ಕೃತಿ 2 ವಿಶ್ವ ಪ್ರಸಿದ್ಧ ಗೀತೆಗಳ ಮಿಶ್ರಣ. 1972ರಲ್ಲಿ ಬಿಡುಗಡೆಗೊಂಡ ಡೀಪ್ ಪರ್ಪಲ್ ರವರ ಸ್ಮೋಕ್ ಆನ್ ದಿ ವಾಟರ್ ಮತ್ತು 1982ರಲ್ಲಿ ಬಿಡುಗಡೆಗೊಂಡ ಚಲನಚಿತ್ರ ರಾಕಿ 3ರ ಅಮೆರಿಕನ್ ರಾಕ್ ಬ್ಯಾಂಡ್ ರವರ ಐ ಆಫ್ ದಿ ಟೈಗರ್, ಈ 2 ಗೀತೆಗಳ ಮಿಶ್ರಣ ಈ ಪ್ರಸ್ತುತಿ. ದಿ ಅಲ್ಟಿಮೇಟ್ ರಾಕ್ ಮಿಡ್ಲೆ. ಮನದ ಮೂಲೆಯಿಂದಲೇ ನಾದವನ್ನು ಮೆಲುಕು ಹಾಕುವಂತೆ ಹೊರಹೊಮ್ಮಿದ ರಾಕ್ ಮಿಡ್ಲೆ ನಂತರ 16ನೇ ಶತಮಾನದ ಸಂತ ತುಳಸಿದಾಸರ ಕೃತಿ
ಪ್ರಭು ರಾಮಚಂದ್ರನ ಕುರಿತಾದ ಭಕ್ತಿಗೀತೆ ಅದುವೇ ಶ್ರೀ ರಾಮಚಂದ್ರ ಕೃಪಾಲು ಭಜಮನ್ ಯಮಾನ ಕಲ್ಯಾಣಿ ರಾಗ, ಮಿಶ್ರ ಚಾಪು ತಾಳ, ವಿಶೇಷವಾಗಿ ದಿಲ್ರುಬ ವಾದ್ಯದೊಂದಿಗೆ ಶ್ರೀ ರಾಮಚಂದ್ರ ಕೃಪಾಲು ಭಜಮಾನ್. ಮಹಾತ್ಮ ಗಾಂಧಿಯವರಿಗೆ ಪ್ರಿಯವಾದ ಗೀತೆಗಳಲ್ಲಿ ಇದು ಕೂಡ ಒಂದು.
ಪ್ರಭುರಾಮ, ಕಂದರ್ಪ, ಅಗಣಿತ ಎಂದೆಲ್ಲ ಹಾಡಿ ಹೊಗಳುವ ಶ್ರೀ ತುಳಸಿದಾಸರ ಭಕ್ತಿ ಗಾನದ ನಂತರ ಈಗ ಆಂಗ್ಲ ವಾದ್ಯ ವೃಂದದವರಿಂದ ಆಸ್ಕರ್ ಪ್ರಶಸ್ತಿ ವಿಜೇತ ಪ್ರಸಿದ್ಧ ಸಂಗೀತ ನಿರ್ದೇಶಕ AR ರೆಹಮಾನ್ ರವರ ಯಶಸ್ವಿ ಚಿತ್ರಗೀತೆಗಳನ್ನು ಒಗ್ಗೂಡಿಸಿ ಬಹುವಾದ್ಯ ಉಪಕರಣಗಳನ್ನು ಬಳಸಿ ರಚಿಸಿದ ಕೃತಿ ಈಗ ಪ್ರಸ್ತುತಿ. ವಾದ್ಯ ಸಂಯೋಜನೆ ಟೋನಿ ಮ್ಯಾಥ್ಯೂ ರವರದು. ನಾಳೆ ಸಂಜೆ ಯುವ ದಸರಾದಲ್ಲೂ ಕೂಡ AR ರೆಹಮಾನ್ ಅವರು ಸಂಗೀತದ ಕಾರ್ಯಕ್ರಮವನ್ನು ನೀಡ್ತಾ ಇರೋದು ಸಂತೋಷದ ಸಂಗತಿ. ನಿಜ, ಈ ಕೃತಿ ಹಬ್ಬ ಎನ್ನುವಂತಿದೆ. ಸರ್ವಾನ್ ಶೃಣುವಂತ. Hello, check.
din tak din ta din tak ta din ta tak din tak ta din tak din tarikada din tak tarikada ta diti tarikada
ಹುಟ್ಟಿಸುವ ನಾದಗಳನ್ನು ವಾದ್ಯಗಳಿಗೆ ಅಳವಡಿಸಿ ನಮ್ಮೆಲ್ಲರನ್ನೂ ಮೈಮರುವಂತೆ ಮಾಡಿದ ಈ ಎರಡು ತಂಡಗಳಿಗೆ ಜುಗಲ್ಬಂದಿಯಲ್ಲಿ ಮತ್ತೊಮ್ಮೆ ವಿಜೃಂಭಿಸಲಿವೆ. ಸರ್ವಕಾಲಿಕ ವಯಲಿನ್ ಮಾಂತ್ರಿಕರೆಂದೇ ಖ್ಯಾತನಾಮರಾದ ಪದ್ಮಭೂಷಣ ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ರವರ ಕಾನ್ವರ್ಸೇಷನ್ಸ್ ಎಂಬ ವಿಭಿನ್ನ ಆಕರ್ಷಕ ಸಂಯೋಜನಾ ಕೃತಿಯನ್ನ ಉದರೀಕರಿಸಿ ಕೀರವಾಣಿ, ತಾಪಿ, ನಟಭೈರವಿ ಹಾಗೂ ಗೌರಿ ಮನೋಹರಿ ರಾಗದಲ್ಲಿನ ನಾದದ ಛಾಯೆಗಳನ್ನೇ ಐರೋಪ್ಯ ಸಂಗೀತಕ್ಕೆ ಅಳವಡಿಸಿ ವಿಭಿನ್ನ ಸಂಗೀತ ಲಹರಿಯನ್ನು ಹರಿಸಲಿದ್ದಾರೆ. ಮೋಹಕ ಸವಾಲಿಗೆ ಮನಮೋಹಕ ಪ್ರತಿ ಸವಾಲ್ ಈಗ ಜುಗಲ್ಬಂದಿಯಲ್ಲಿ. ವಿಶೇಷವಾಗಿ ಈ ಜುಗಲ್ಬಂದಿಯಲ್ಲಿ ಕೊನ್ನಕೋಲು, ಕಂಜಿರ, ಮೋರ್ಸಿಂಗ್, ರಿದಮ್ ಪ್ಯಾಡ್ಗಳನ್ನ ಬಳಸಿ ವೈಶಿಷ್ಟ್ಯ ಮೆರೆಯಲಾಗಿದ್ದಾರೆ ನಮ್ಮ ವಾದ್ಯ ಪ್ರವೀಣರು. ಅವರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ನಿರಂತರವಾದ ಉತ್ಸಾಹದ ಚಪ್ಪಾಳೆ.
ನೆನಪಿನಾಳದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವ 10 ಹಲವು ಕಾರ್ಯಕ್ರಮಗಳಿಗೆ ಮತ್ತೊಂದು ಸೇರ್ಪಡೆ ಇಂದಿನ ಸಮೂಹ ವಾದ್ಯ ಮೇಳ. ಬಂಧುಗಳೇ, ಮೋಡಿಗೆ ಒಳಗಾದವರಂತೆ ಮಂತ್ರಮಗ್ನರನ್ನಾಗಿಸಿದಂತಹ ವಿಶ್ವ ಪ್ರಸಿದ್ಧ ಕೃತಿಗಳ ಅನಾವರಣ ನಮ್ಮ ಮುಂದೆ ನಡೆಸಿಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಪೊಲೀಸ್ನ ಹೆಮ್ಮೆಯ ವಾದ್ಯಪಟುಗಳು. ಈ ವಾದ್ಯ ಧುರೀಣರಿಗಾಗಿ ಬರಲಿ, ನಿಮ್ಮೆಲ್ಲರಿಂದ ಮನಮೋಹಕ ಚಪ್ಪಾಳೆ ನಿರಂತರವಾಗಿ ಬರಲಿ. ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸ್ ವಾದ್ಯ ವೃಂದವನ್ನ ಆಸ್ವಾದಿಸ್ತಾ ಇದ್ರೆ ರಾಜ ಮಹಾರಾಜ ಕಾಲದಲ್ಲಿ ನಡೆಯುತ್ತಿದ್ದ ದಸರಾ ನವರಾತ್ರಿಯ ವೈಭವ ಮತ್ತೆ ಮತ್ತೆ ನೆನಪಿಗೆ ಬರುತ್ತೆ. ಅಂತಹ ಶಕ್ತಿ ನಮ್ಮ ಪೊಲೀಸ್ ವಾದ್ಯ ವೃಂದಕ್ಕೆ. ಮನಮೋಹಕವಾದ ಸಮವಸ್ತ್ರವನ್ನು ಧರಿಸಿ ಕರ್ಣಾನಂದವನ್ನು ಉಂಟುಮಾಡಿದ್ದಾರೆ. ಬಂಧುಗಳೇ, ನಮ್ಮ ವಾದ್ಯ ವೃಂದ ರಾಜ್ಯ ಪೊಲೀಸ್ನ ಅವಿಭಾಜ್ಯ ಅಂಗ. ರಾಜ್ಯದ ವಾದ್ಯ ಪ್ರತಿಭೆಗಳು ಒಗ್ಗೂಡಿ ತಮ್ಮ ವೈವಿಧ್ಯಮಯ ವಾದ್ಯ ಪರಿಕರಗಳಿಂದ ವಿವಿಧ ವಿನ್ಯಾಸಗಳನ್ನು ಪ್ರದರ್ಶಿಸುತ್ತಾ ಸಂಗೀತದ ಸುನಾದವನ್ನು ದಿಗ್ದೇಶಗಳಲ್ಲಿ ಪ್ರದರ್ಶಿಸಿ ಕಿನ್ನರ ಲೋಕವನ್ನೇ ಸೃಷ್ಟಿಸುವಂತೆ ತೇಜೋಹಾರಿಯಾಗಿ ಪಸರಿಸಿದಂತಹ ಈ ಸಂಗೀತ ಇಂದಿನ ಹೆಮ್ಮೆ, ನಮ್ಮ ರಾಜ್ಯ ಪೊಲೀಸರ ಹೆಮ್ಮೆ. ಅವರಿಗಾಗಿ ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಬಂಧುಗಳೇ, ನಾದವನ್ನ ನುಡಿಸುತ್ತಾ ಹೆಜ್ಜೆ ನಾದಕ್ಕೆ ಅವರ ಮುಕುಟದ ಜಲ್ಲರಿಯೂ ಸಹ ಲಾಸ್ಯವಾಡುತ್ತಾ ಸಾಗುವ ದೃಶ್ಯವನ್ನ ನೀವು ಮತ್ತೊಮ್ಮೆ ಈಗ ಕಾಣಲಿದ್ದೀರಿ. ಅದುವೇ ಜರ್ಮನ್ ಸಂಗೀತ ಸಂಯೋಜಕ ಕಾರ್ಲ್ವಿಕ್ ನಿಂದ ರಚಿತವಾದ ಮಿಲಿಟರಿ ಮಾರ್ಚ್ ಎಂದೇ ಖ್ಯಾತಿಯನ್ನು ಪಡೆದಂತಹ ವರ್ಲ್ಡ್ ಕಾಮೆಡ್ ಗೀತೆಯ ಹಿನ್ನೆಲೆಯಲ್ಲಿ ಇದೀಗ ನಮ್ಮ ಹೆಮ್ಮೆಯ ಆಂಗ್ಲ ವಾದ್ಯ ವೃಂದ ಹಾಗೂ ಕರ್ನಾಟಕ ವಾದ್ಯ ವೃಂದ ತಂಡಗಳು ಮೂಲ ಸ್ಥಾನಕ್ಕೆ ತೆರಳಲಿವೆ. ವಿಶ್ವ ಪ್ರಸಿದ್ಧ ಕೃತಿಗಳ ಪ್ರಸ್ತುತಿಯ ನಂತರ ಇದೀಗ ನೀವು ಕಾಣಲಿದ್ದೀರಿ ಕರ್ನಾಟಕ ರಾಜ್ಯ ಹೆಮ್ಮೆಯ ಡ್ರಮ್ಮರ್ಸ್ ಡಿಲೈಟ್ ತಂಡವನ್ನ. ಸಡಗರ, ಸಂಭ್ರಮ, ಉತ್ಸಾಹದ ಕುರುಹಾಗಿ ಯಶಸ್ಸಿನ ದ್ಯೋತಕವಾಗಿ ಮೂಡಿಬರಲಿವೆ ಡ್ರಮ್ಮರ್ಸ್ ಡಿಲೈಟ್. ಎಲ್ಲ ವಾದ್ಯ ತಂಡದ ಆಯ್ದ 32 ಸೈಡ್ ಡ್ರಮ್ಮರ್ಸ್ಗಳು ನಾದದ ಏರಿಳಿತಗಳನ್ನು ಕೇವಲ 2 ವಾದ್ಯಗಳನ್ನು ಬಳಸಿ ವಿಶಿಷ್ಟವಾಗಿ ಹೊರಹೊಮ್ಮಿಸಲಿದ್ದಾರೆ. ವಿಶಿಷ್ಟ ಕೃತಿಯಾಗಿ ಹೊರಹೊಮ್ಮಲಿದೆ ಡ್ರಮ್ಮರ್ಸ್ ಡಿಲೈಟ್. ಇದೀಗ ಸೈಡ್ ವಾದ್ಯ
ಅರಮನೆಯ ಪ್ರಾಂಗಣವನ್ನೆಲ್ಲ ಆವರಿಸಿ ಮನೋಹರವಾಗಿ ಅಬ್ಬರಿಸಿದ ಡ್ರಮ್ಮರ್ಸ್ ಡಿಲೈಟ್ ತಂಡಕ್ಕೆ ಬರಲಿ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ಬಂಧುಗಳೇ, ಈಗ ಮುಂದಿನ ಕಾರ್ಯಕ್ರಮ ಪಾರಿತೋಷಕಗಳ ವಿತರಣೆ. ಅತ್ಯುತ್ತಮ ವಾದಕರಿಗೆ ಹಾಗೂ ವಾದ್ಯವೃಂದದವರನ್ನು ಗುರುತಿಸಿ ಸನ್ಮಾನಿಸುವ ಔದಾರ್ಯ 1980ರಿಂದ ನಡೆದು ಬಂದಿದೆ. ಬಹುಮುಖ್ಯವಾಗಿ ವಿಶೇಷ ಕಪ್ಗಳನ್ನು ನೀಡಿ ಗೌರವಿಸುವ ವಾಡಿಕೆ ಪ್ರಸ್ತುತ ಸಾಲಿನಲ್ಲಿಯೂ ಅನುಸರಿಸಲಾಗಿದೆ. ಈ ಪಾರಿತೋಷಕಗಳನ್ನು ಪ್ರಸ್ತುತ 4 ವಿಭಾಗಗಳಲ್ಲಿ ವಿಂಗಡಣೆಯಾಗಿದ್ದು, ವಿಜೇತರು ಈಗ ನಮ್ಮ ಮುಂದೆ ಬಂದು ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸಲಿದ್ದಾರೆ. ಬೃಹತ್ ಬ್ಯಾಂಡ್, ಬಿಗ್ ಬ್ಯಾಂಡ್ ವಿಭಾಗದಲ್ಲಿ ವಾದ್ಯವೃಂದದಲ್ಲಿ ಒಟ್ಟು 25ರಿಂದ 35 ಜನ ಸದಸ್ಯರುಗಳ ತಂಡ. ಈ ತಂಡದ ಸ್ಪರ್ಧೆಯಲ್ಲಿ ವಿಜೇತರು: ಮೊದಲನೇ ಬಹುಮಾನ 5ನೇ ಪಡೆ KSRP ಮೈಸೂರು ಬ್ಯಾಂಡ್ ಮಾಸ್ಟರ್ ಡಿ ನಾಗರಾಜು. ಜೋರಾದ ಚಪ್ಪಾಳೆ. ಮೊದಲ ಬಹುಮಾನ KSRP ಮೈಸೂರು 5ನೇ ಪಡೆ ಬ್ಯಾಂಡ್ ಮಾಸ್ಟರ್ ಡಿ ನಾಗರಾಜು ಅವರಿಗೆ ಬಂದಿದೆ. ಬೃಹತ್ ಬ್ಯಾಂಡ್ ವಾದ್ಯದಲ್ಲಿ ಒಟ್ಟು 25ರಿಂದ 30 ಜನ ಸದಸ್ಯರನ್ನು ಒಳಗೊಂಡ ತಂಡ. ಈ ಬೃಹತ್ ಬ್ಯಾಂಡ್ನ ತಂಡದ ನಡುವೆ ನಡೆದ ವಾದನ ಸ್ಪರ್ಧೆಯಲ್ಲಿ KSRP ಮೈಸೂರು ಸ್ಥಾನ ಪಡೆದುಕೊಂಡಿದೆ. ನಮ್ಮೆಲ್ಲರ ಹೆಮ್ಮೆ. ಜೋರದ ಚಪ್ಪಾಳೆ. ಎರಡನೇ ಬಹುಮಾನ KSRP ಹಾಸನ 11ನೇ ಪಡೆ ಶಿವಾಜಿ ರಾವ್ ಕದಂ. KSRP ಹಾಸನ 11ನೇ ಪಡೆ ಶಿವಾಜಿ ರಾವ್ ಕದಂ ಇವರ ತಂಡಕ್ಕೆ ಎರಡನೆಯ ಬಹುಮಾನ. ಬಹುಶಃ ನಮ್ಮ ಶ್ರೋತೃಗಳು ಮೈ ಮರೆತಿದ್ದಾರೆ. ಅವರು ಮೈ ಮರೆಯೋದೊಂದಿಗೆ ಚಪ್ಪಾಳೆಯನ್ನು ಮರೆತಿದ್ದಾರೆ, ಮರಿಬೇಡಿ. ಇದೀಗ ಮುಂದಿನ ಬಹುಮಾನ ಮಾಧ್ಯಮಿಕ ಮೀಡಿಯಂ ಬ್ಯಾಂಡ್ ವಿಭಾಗ. ಈ ವಾದ್ಯವೃಂದದಲ್ಲಿ ಒಟ್ಟು 15 ಜನರಿಗಿಂತ ಮತ್ತು 20 ಜನಕ್ಕಿಂತ ಕಡಿಮೆ ಇರುವ ವಾದಕರನ್ನು ಒಳಗೊಂಡ ತಂಡದ ನಡುವೆ ಏರ್ಪಟ್ಟ ಸ್ಪರ್ಧೆ. ಮೊದಲ ಬಹುಮಾನ 8ನೇ ಪಡೆ KSRP ಶಿವಮೊಗ್ಗ ಅಶ್ವತ್ಥ ನಾರಾಯಣ ರೆಡ್ಡಿ. ಮೊದಲ ಬಹುಮಾನ KSRP ಶಿವಮೊಗ್ಗ 8th ಬೆಟಾಲಿಯನ್ ಅಶ್ವತ್ಥ ನಾರಾಯಣ ರೆಡ್ಡಿ. ಹಾಗೂ ಇದೇ ವಿಭಾಗದಲ್ಲಿ ಎರಡನೇ ಬಹುಮಾನ 7ನೇ ಪಡೆ KSRP ಮಂಗಳೂರು ಪ್ರಕಾಶ್ ಎ. ವಿಜೇತರು ಅತಿಥಿ ಮಹೋದಯರಿಂದ ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ಮಾಲ್ ಬ್ಯಾಂಡ್ ಮೊದಲ ಬಹುಮಾನ DAR ಕಾರವಾರ ದೀಪಕ್ ಆರ್ ಕಾಶೇಕರ್. ಎರಡನೆಯ ಬಹುಮಾನ DAR ಉಡುಪಿ ಪ್ರೀತಮ್ ಶೆಟ್ಟಿ. ವಿಶೇಷ ಬಹುಮಾನ ಆಂಗ್ಲ ವಾದ್ಯವೃಂದ ಬಿ ಮಂಜುನಾಥ್ ಹಾಗೂ ಕರ್ನಾಟಕ ವಾದ್ಯವೃಂದ ವಿ ಸತೀಶ್ ಅವರ ನೇತೃತ್ವ. ಆಂಗ್ಲ ವಾದ್ಯವೃಂದ ಬಿ ಮಂಜುನಾಥ್, ಕರ್ನಾಟಕ ವಾದ್ಯವೃಂದ ಸತೀಶ್ ವೈ. ಇನ್ನು ಗಣ್ಯ ಅತಿಥಿಗಳಿಗೆ ನೆನಪಿನ ಕಾಣಿಕೆಯ ಸಮರ್ಪಣೆ.
ಆಗ್ಲವಾದ್ರೆ ವೃಂದದ ಬಿ ಮಂಜುನಾಥ್ ಬ್ಯಾಂಡ್ ಮಾಸ್ಟರ್ ಅವರು ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ತದನಂತರ ಕರ್ನಾಟಕ ವಾದ್ಯ ವೃಂದದ ವಿ ಸತೀಶ್ ಗಣ್ಯರಿಂದ ಬಹುಮಾನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಅತಿಥಿ ಗಣ್ಯರಿಗೆ ಗೌರವ ಸಮರ್ಪಣೆ. ಮೊದಲಿಗೆ ಮಾನ್ಯ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ ಅವರಿಗೆ ಇದೀಗ ನೆನಪಿನ ಕಾಣಿಕೆಯ ಸಮರ್ಪಣೆ. ಮೈಸೂರು ನಗರದ ಪೊಲೀಸ್ ಆಯುಕ್ತರು ಈ ಕಾರ್ಯವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿ ಮಹೋದಯರಿಗೆ ಈ ನೆನಪಿನ ಕಾಣಿಕೆನ ಸಮರ್ಪಿಸ್ತಾ ಇರೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಿಗೆ ಇದೀಗ ನೆನಪಿನ ಕಾಣಿಕೆ ಸಮರ್ಪಣೆ. ನಿರಂತರವಾಗಿ ಬರ್ತಾ ಇರಲಿ. ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರಿಗೆ ಇದೀಗ ನೆನಪಿನ ಕಾಣಿಕೆ ಸಮರ್ಪಣೆ. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರು ಶ್ರೀ ತನ್ವೀರ್ ಸೇಠ್ ರವರಿಗೆ ನೆನಪಿನ ಕಾಣಿಕೆ. ಕೃಷ್ಣರಾಜ ಕ್ಷೇತ್ರದ ಯುವ ನಾಯಕರು ಕೆಆರ್ ಶ್ರೀವತ್ಸರ್ ಅವರಿಗೆ ಟಿಎಸ್ ಶ್ರೀವತ್ಸರ್ ಅವರಿಗೆ ಇದೀಗ ನೆನಪಿನ ಕಾಣಿಕೆ. ಟಿಎಸ್ ಶ್ರೀವತ್ಸರ್ ಅವರಿಗೆ. ಮತ್ತೋರ್ವ ಯುವ ನಾಯಕರು ಅನಿಲ್ ಚಿಕ್ಕಮಾದೂರ್ ಅವರಿಗೆ ನೆನಪಿನ ಕಾಣಿಕೆ ಸಮರ್ಪಣೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯರವರಿಗೆ ನೆನಪಿನ ಕಾಣಿಕೆ. ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ರವಿಶಂಕರ್ ಅವರಿಗೆ ನೆನಪಿನ ಕಾಣಿಕೆ. ಶ್ರೀ ರವಿಶಂಕರ್ ಅವರು ಮಾನ್ಯ ಶಾಸಕರು. ಮಾನ್ಯ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಡಾಕ್ಟರ್ ಅಲೋಕ್ ಮೋಹನ್ IPS ರವರಿಗೆ ಇದೀಗ ನೆನಪಿನ ಕಾಣಿಕೆ. ಬಂಧುಗಳೇ, ಪಾರಿತೋಷಕಗಳನ್ನು ಪಡೆದ ಬ್ಯಾಂಡ್ ಮಾಸ್ಟರ್ಗಳು ಇದೀಗ ಪುನಃ ತಮ್ಮ ತಮ್ಮ ತುಕಡಿಗಳಲ್ಲಿ ಸೇರ್ಪಡೆಗೊಳ್ಳಲಿದ್ದಾರೆ. ಅವರುಗಳು ಪುನಃ ಒಗ್ಗೂಡಿ ತಮ್ಮ ಪಾರಿತೋಷಕದ ಸಂಭ್ರಮವನ್ನು ಇತರ ತಂಡದ ವಿಜೇತರಿಗೂ ಶುಭ ಕೋರುವ ನಿಟ್ಟಿನಲ್ಲಿ ರಚಿತವಾದ FH ರೀಡ್ ಸ್ವರ ಸಂಯೋಜನೆಯ ರಾಜಸ್ಥಾನ್ ಎಂಬ ನಾದವನ್ನು ನುಡಿಸುತ್ತಾ 16 ಹೆಜ್ಜೆಗಳನ್ನು ನಿಧಾನಗತಿಯಲ್ಲಿ ಕ್ರಮಿಸಿ ನಮ್ಮ ಮುಂದೆ ಮತ್ತೊಮ್ಮೆ ಬರಲಿದ್ದಾರೆ ನಮ್ಮ ಸಮೂಹ ವಾದ್ಯ ಮೇಳದ ಎಲ್ಲ ವಾದ್ಯ ಧುರೀಣರು. ಕಾರ್ಯಕ್ರಮದ ಕೊನೆಯ ಕ್ಷಣಗಳು. ಬಂಧುಗಳು, FH ರೀಡ್ ರವರ ಸ್ವರ ಸಂಯೋಜನೆಯ ರಾಜಸ್ಥಾನ ಲಹರಿ ನಂತರ ಜನಮಾನಸದಲ್ಲಿ ನೆಲೆ ನಿಂತು ತಲೆದೋಗುವ ಅಬಾಳ್ ವಿದ್ವೆಯನ್ನಾದ ಇದೀಗ ಹರಿಯಲಿದೆ.
ಅಬಾಯ್ಡ್ ವಿತ್ ಮೀನಾದವು 3 ಹಂತಗಳಲ್ಲಿ ನುಡಿಸುವ ಒಂದು ಉತ್ಕೃಷ್ಟ ಕೃತಿ, ಮಹಾತ್ಮ ಗಾಂಧಿಯವರ ಮನಗೆದ್ದ ಕೃತಿ. ಚೆಕ್ ಚೆಕ್. ಶತಶತಮಾನಗಳಿಂದ ಭಾವನಾತ್ಮಕವಾಗಿ ಎಬ್ಬಿಸಿದ ಚಿರನೂತನ ಗೀತೆ ಡಬ್ಲ್ಯೂ.ಎಚ್. ಮಾಂಗ್ ವಿರಚಿತ ಅಬಾಯ್ಡ್ ವಿತ್ ಮೀ ನಾದದ ನಂತರ ಸಾಮೂಹಿಕ ವಾದ್ಯಮೇಳದ ಪ್ರಧಾನರಾದ ಶ್ರೀ ಬಿ. ಮಂಜುನಾಥ್ ರವರು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ತುಕಡಿಗಳನ್ನು ಹೊರನಡೆಸಲು ಗಣ್ಯರಿಂದ ಅನುಮತಿ ಕೋರಲು ಆಗಮಿಸಲಿದ್ದಾರೆ. ಮುಖ್ಯ ಅತಿಥಿಗಳು ಅನುಮತಿಯನ್ನು ನೀಡಿದ್ದಾರೆ. ಗಣ್ಯರಿಂದ ಅನುಮತಿಯನ್ನು ಪಡೆದು ಇದೀಗ ಬ್ಯಾಂಡ್ ಮಾಸ್ಟರ್ ನೀಡುವ ಆದೇಶಕ್ಕೆ ತಕ್ಕಂತೆ ಎಲ್ಲಾ ತುಕಡಿಗಳು ಕಾಲಮ್ ಆಫ್ ರೂಟ್ನಲ್ಲಿ ಹೊರೆ ನಡೆಯಲಿದ್ದಾರೆ.
ರಾಷ್ಟ್ರ ಪ್ರೇಮ ಕವಿ ಅಲ್ಲಮ ಇಕ್ಬಾಲರ ಶ್ರೀ ಆನಿಸ್ಟರ್ ಲೋಬೋ ಸ್ವರ ಸಂಯೋಜನೆಯ ಭಾರತೀಯರ ಮನಸೂರೆಗೊಂಡ ನಾದ ಸಾರೆ ಜಹಾನ್ ಸೆ ಅಚ್ಚ ಎಂಬ ಗೀತ ಗಾಯನದ ಕೃತಿಯನ್ನು ಎಲ್ಲ ವಾದ್ಯವೃಂದದವರು ನುಡಿಸುತ್ತಾ ಸಾಗುವ ವೇದಿಕೆಯಲ್ಲಿನ ಅತಿಥಿ ಮಹೋದಯರುಗಳಿಗೆ ಸಲ್ಲಿಸುವ ಗೌರವವನ್ನು ಅರ್ಪಿಸುವ ಕಾರ್ಯ ಇದೀಗ ಚಾಲನೆಯನ್ನು ಪಡೆದುಕೊಂಡಿದೆ. ಆತ್ಮೀಯ ಪ್ರೇಕ್ಷಕ ವೃಂದದ ಸರ್ವಜನರೇ, ಈ ಆಕರ್ಷಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮೆಲ್ಲರ ವಾದ್ಯ ತಂಡಗಳಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಜೋರಾದ ಚಪ್ಪಾಳೆ. ಎಲ್ಲ ಕಲಾವಿದರು ಗಣ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಈ ಯಶಸ್ವಿ ಪೊಲೀಸ್ ಸಮೂಹ ವಾದ್ಯ ಮೇಳ ಕಾರ್ಯಕ್ರಮವು ಹಲವಾರು ದಿನಗಳಿಂದ ಹಿರಿಯ ಅಧಿಕಾರಿಗಳ ಖುದ್ದು ಮಾರ್ಗದರ್ಶನ ಹಾಗೂ ಮುತುವರ್ಜಿ ಮತ್ತು ವಾದ್ಯ ಪ್ರವೀಣರ ಪರಿಶ್ರಮದಿಂದ ಮೂಡಿಬಂದ ಅದ್ಭುತ ಸಂಗೀತ ಕಲಾಕೃತಿ. ಈ ಕೃತಿಯ ನಿರ್ಮಾತೃಗಳಿಗೆ ನಿಮ್ಮೆಲ್ಲರ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹಾಗೂ ಈ ಭಾವಲಹರಿಯ ಅದ್ಭುತ ಮೇಳವು ನಾಡಿನ ಜನತೆಗೆಲ್ಲ ಚೇತನಯುಕ್ತ ಮನಸ್ಸನ್ನು ಮತ್ತಷ್ಟು ಚೇತೋಹಾರಿಯನ್ನಾಗಿ ಮಾಡಿದೆ ಎಂದು ನಾನು ನಂಬಿದ್ದೇನೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ನಾಡನ್ನು ಇಂತಹ ಅದ್ಭುತ ಕಲಾಕೃತಿಗಳ ರಚನೆಗೆ ಹರಸಲಿ, ನಾಡು ನುಡಿ ಮೆರೆಯುವಂತೆ ಆಶೀರ್ವದಿಸಲಿ ಎಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ರಾಗದೆಲೆಗೆ ಭಾವ ಬೆಸುಗೆ ಸೇರಬೇಕು ಗೀತೆಗೆ, ನಾಭಿಯಿಂದ ಹೊಮ್ಮಿಸ್ವರವು ಹಾಯಬೇಕು ಕೊರಳಿಗೆ, ಸಪ್ತ ಸಾಗರದಾಳದಲ್ಲಿದೆ ನಾದ ಬಿಂದುವಿನಾಲಯ, ಈಜಿ ತಲುಪುವರೆಷ್ಟು ಮಂದಿ ಪಡೆಯಲದರ ಸಿದ್ಧಿಯ, ಶೃಂಗಗಿರಿಗಳ ತುತ್ತ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ, ತಲುಪಬಹುದು ಅಲ್ಲಿಗೊಮ್ಮೆ ನಿರಂತರವಾಗಿದ್ದರೆ ಸಾಧನೆ, ದೇಹಿ ಎನ್ನುವ ಭಾವ ಬೇಕು ನಾದರಾಣಿಯ ಅಡಿಯೊಳು. ಮತ್ತೊಮ್ಮೆ, ದೇಹಿ ಎನ್ನುವ ಭಾವ ಬೇಕು ನಾದರಾಣಿಯ ಅಡಿಯೊಳು, ಎಂದೋ ಒಮ್ಮೆ ಕರುಣೆ ಬಂದು ಇನಿತೇ ಇನಿತು ಕೊಡುವಳು ಎಂದು ಆ ಶಾರದೆಯನ್ನು ನೆನೆಯುತ್ತಾ ನಾನು ಲಕ್ಷ್ಮಿ ಹಾಗೂ ನನ್ನ ಸಹ ಉದ್ಘೋಷಕರಾದ ಶ್ರೀ ಮಂಜುನಾಥ್ ರವರನ್ನೊಡಗೂಡಿ ನಮ್ಮ ನಿರೂಪಣಾ ಕರ್ತವ್ಯವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.
taka dim 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 kada 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 nakita taka dim dim. Okay, Gatam 2. Gatam 2. Okay, more thing. ಹಲೋ 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 Johnson, keyboard is not counting. ಹಲೋ ಹಲೋ Keyboard 1 is channel 12. Check, please. Johnson, make it ulta otherwise. 12 to 30, 30 to 12. That is also correct. Muted. Next channel is coming. Put the next channel into this. Laptop. 30. ಮೈಕ್ ಚೆಕ್ ಆಗ್ತದೆ 2 ನಿಮಿಷ. Shiva, please go. Knuckle check. Hello hello. Okay. Okay. Violin check ಮಾಡಿ. Okay. Okay. Full knuckle check. Okay. And okay, tattoo. Okay. Okay. Kahoon lega check okay. Dolak ನೋಡಿ ನೀವು ಜಂಬೆ ನೋಡಿ ಮತ್ತೆ ಡೋಲಕ್ ಶಿಕ್ಷಣ